ಕಾಲವು ಭಾರೀ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಮಂಗಳವಾರದಂದು ಅದು ಚಂಡಮಾರುತವಾಗಿ ಪರಿವರ್ತನೆಯಾಗುವಂತಹ ಸಾಧ್ಯತೆಗಳಿದೆ. ಅದರ ಪರಿಣಾಮ ಭಾರತೀಯ ಹವಾಮಾನ ಇಲಾಖೆಯು ಕರಾವಳಿ ಭಾಗದಲ್ಲಿ ಮುಂದಿನ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದು, ಈ 2 ದಿನಗಳಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ವಿಚಾರವನ್ನ ಹೇಳಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಜೂನ್ 1 ಮತ್ತು 2ರಂದು ಅಂದ್ರೆ ಇವತ್ತು ಮತ್ತು ನಾಳೆ ಕರಾವಳಿ ಭಾಗದಲ್ಲಿ 115.6 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ ವರೆಗೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಈ ವೇಳೆ ಗುಡುಗು ಮತ್ತು ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಜಾಗರೂಕರಾಗಿರಬೇಕು ಎನ್ನುವಂತಹ ವಿಚಾರವನ್ನ ಕೂಡ ಅದು ಹೇಳಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ 2 ದಿನಗಳಲ್ಲಿ ಅದು ಮತ್ತಷ್ಟು ಪ್ರಬಲವಾಗುತ್ತೆ. ಇನ್ನು ಜೂನ್ 3ರಂದು ಅದು ಗುಜರಾತ್ ರಾಜ್ಯದತ್ತ ಸಂಚಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಮುಂಗಾರು ಮಳೆಯ ಮೇಲೆ ಪರಿಣಾಮವನ್ನ ಬೀರಲಿದ್ದು, ಈಗಾಗಲೇ ಕೇರಳ ರಾಜ್ಯ ಕರಾವಳಿ ತೀರಕ್ಕೆ ಅಪ್ಪಳಿಸುವಂತಹ ಮುನ್ಸೂಚನೆ ಲಭಿಸಿದೆ. ಇದಾದ ಮರುದಿನ ರಾಜ್ಯಕ್ಕೂ ಕೂಡ ಅಪ್ಪಳಿಸುವಂತಹ ಸಾಧ್ಯತೆಗಳು ಇದೆ. ಅಂದ್ರೆ ಮುಂಗಾರು ಮಾರುತಗಳು ಅಪ್ಪಳಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಿನ್ನೆ ರಾತ್ರಿಯಿಂದಲೇ ಮಳೆಯಾಗ್ತಾ ಇದೆ. ಇನ್ನು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಮತ್ತು ಪ್ರಕೃತಿ ವಿಕೋಪವನ್ನ ಸಮರ್ಪಕವಾಗಿ ಎದುರಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಈಗ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ನಾವು ಜಿಲ್ಲೆಯ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ನಿನ್ನೆ ಬೆಳ್ತಂಗಡಿ ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿದಿತ್ತು. ಏನು ಕಳೆದ ಮಳೆಗಾಲದ ಅವಧಿಯಲ್ಲಿ ಆಗಸ್ಟ್ ಸಮಯದಲ್ಲಿ ಏನು ಭಾರಿ ಪ್ರಮಾಣದಲ್ಲಿ ಮಳೆಯ ಪ್ರಮಾಣ ಕಂಡು ಬಂದಿತ್ತು, ನೆರೆ ಉಂಟಾಗಿತ್ತು. ಆ ಪ್ರದೇಶದಲ್ಲಿ ಈಗ ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆಯಿಂದಾಗಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಪರಿಸ್ಥಿತಿ ಕಂಡು ಬಂದಿದೆ ಅನ್ನುವಂಥದ್ದು. ಬೆಳ್ತಂಗಡಿಯ ಕುಕ್ಕಾವು ಚಾರ್ಮಾಡಿ ಪ್ರದೇಶದಲ್ಲಿ ಪ್ರವಾಹ ಮಾದರಿಯಲ್ಲಿ ನೀರಿನ ಹರಿವು ಇತ್ತು. ನಾವು ಗಮನಿಸಿದ ಹಾಗೆ ದೃಶ್ಯಗಳಲ್ಲಿ ಇದು ನಿನ್ನೆ ಸಂಜೆ ವೇಳೆಗೆ ಬೆಳ್ತಂಗಡಿ ಭಾಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಅಂದ್ರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಹರಿವು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈಗ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿತ್ತು ಕೆಲ ದಿನಗಳ ಹಿಂದೆ. ಇದೀಗ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾರು ಕೂಡ ಅನಗತ್ಯವಾಗಿ ಸಂಚಾರವನ್ನ ಮಾಡಬೇಡಿ, ಇನ್ನು ಮೀನುಗಾರರು ಕೂಡ ಜೂನ್ 4ರವರೆಗೆ ಕಡಲಿಗೆ ಇಳಿಯಬೇಡಿ ಎನ್ನುವಂತಹ ಎಚ್ಚರಿಕೆಯನ್ನ ಮೀನುಗಾರಿಕಾ ಇಲಾಖೆ ಕೂಡ ಕೊಟ್ಟಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಂತಹ ಘಟನೆಗಳು ಏನಾದರೂ ಸಂಭವಿಸಿದ್ರೆ ಆ ಒಂದು ಸನ್ನಿವೇಶವನ್ನ ಸಮರ್ಪಕವಾಗಿ ಎದುರಿಸುವಂತ ನಿಟ್ಟಿನಲ್ಲಿ NDRF ಬೆಟಾಲಿಯನ್ ಅನ್ನ ಕರೆಸಿಕೊಳ್ಳುವುದಕ್ಕೆ ಸಿದ್ಧತೆಗಳಾಗಿದೆ. ಆ ಬೆಟಾಲಿಯನ್ ಜೂನ್ 4ರಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುತ್ತೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. NDRF ದಕ್ಷಿಣ ವಲಯದ ಕಚೇರಿ ಆಂಧ್ರ ಪ್ರದೇಶದಲ್ಲಿರುವುದರಿಂದ ತುರ್ತು ಸಂದರ್ಭ ಅತಿವೃಷ್ಟಿ ಪ್ರದೇಶಗಳಿಗೆ ತಲುಪೋದಕ್ಕೆ ವಿಳಂಬ ಆಗುತ್ತೆ. ಹೀಗಾಗಿ ಈ ವರ್ಷ ಕೂಡ ಮುಂಚಿತವಾಗಿ NDRF ಪಡೆಗಳನ್ನ ರಾಜ್ಯಕ್ಕೆ ಕರಾವಳಿಗೆ ತರಿಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅದರಂತೆ ಜೂನ್ 4ರಂದು ಈ ಒಂದು ಬೆಟಾಲಿಯನ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುತ್ತೆ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಕೂಡ ಇದೆ. ಹೀಗಾಗಿ ಮುಂಜಾಗರೂಕತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗ ಕಂಟ್ರೋಲ್ ರೂಮ್ಗಳ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿದೆ. 24 ಗಂಟೆಗಳ ಕಾಲವೂ ಕಾರ್ಯಾಚರಣೆಯನ್ನ ಮಾಡುವಂತಹ ಕಂಟ್ರೋಲ್ ರೂಮ್ ಅನ್ನ ಈಗ ತೆರೆಯಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದೂರುಗಳಿದ್ರೆ ಸಮಸ್ಯೆಗಳಿದ್ರೆ ಸಹಾಯವಾಣಿ ಸಂಖ್ಯೆ 1077 ಇದಕ್ಕೆ ಕರೆಯನ್ನ ಮಾಡಬಹುದು ಎನ್ನುವಂತಹ ಒಂದು ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಹೇಳಿದ್ದಾರೆ.
ಈ ನಡುವೆ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಮಳೆ ಸುರಿತಾ ಇದೆ. ಪುತ್ತೂರು ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿದಿದೆ ಅನ್ನುವಂತಹ ವಿಚಾರವನ್ನು ನಾವು ನೋಡಬಹುದು. ಕಳೆದ ಅನೇಕ ದಿನಗಳಿಂದ ಸಂಜೆ ವೇಳೆಗೆ ಗ್ರಾಮೀಣ ಭಾಗಗಳಲ್ಲಿ ಮಳೆ ಸುರಿತಾ ಇತ್ತು. ಸೊ ನಿನ್ನೆಯಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇವತ್ತು ಬೆಳಗ್ಗಿನ ವೇಳೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪುತ್ತೂರು ಭಾಗದಲ್ಲಿ ವರುಣನ ಆರ್ಭಟ ಇತ್ತು ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು, ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತವೂ ಕಳೆದ ರಾತ್ರಿಯಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸಿಡಿಲು ಸಹಿತ ಧಾರಾಕಾರವಾಗಿ ಮಳೆ ಸುರಿದಿದ್ದು ಅನೇಕ ಕಡೆಗಳಲ್ಲಿ ಹಾನಿ ಕೂಡ ಉಂಟಾಗಿದೆ. ಇನ್ನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಮಟಪಾಡಿ ನಿವಾಸಿ ಸ್ಟಾಲಿನ್ ಸಿಕ್ವೇರ ಎನ್ನುವಂಥವರ ಮನೆಯ ಬಾವಿ ಏನಿದೆ ಅದಕ್ಕೆ ಸಿಡಿಲು ಬಡಿದಿದ್ದು ಬಾವಿಯ ಆವರಣ ಗೋಡೆ ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ಇನ್ನು ಈ ಭಾಗದಲ್ಲಿ ನೂರಾರು ಮನೆಗಳ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ. ಸಿಡಿಲು ಬಡಿದು ದೊಡ್ಡ ದೊಡ್ಡ ಮರಗಳು ಕೂಡ ಧರೆಗೆ ಉರುಳಿದಂತಹ ಘಟನೆಗಳು ನಡೆದಿದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಹಾನಿ ಕೂಡ ಸಂಭವಿಸಿದೆ. ಮಳೆಯ ಅಬ್ಬರ ಕೂಡ ಜೋರಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಮತ್ತಷ್ಟು ಮಳೆ ಸುರಿಯುವಂತಹ ಸಾಧ್ಯತೆಗಳು ಇದೆ. ಹವಾಮಾನ ಇಲಾಖೆ ಈ ನಿಟ್ಟಿನಲ್ಲಿ ಮುನ್ಸೂಚನೆಯನ್ನ ಕೊಟ್ಟಿದೆ. ನಾವು ನೋಡ್ತಾ ಇದ್ದೇವೆ ಬಾವಿಯ ಆವರಣ ಗೋಡೆ ಯಾವ ರೀತಿ ಛಿದ್ರಗೊಂಡಿದೆ ಅನ್ನುವಂಥದ್ದು. ಸಿಡಿಲ ಆಘಾತದಿಂದಾಗಿ ಬಾವಿಯ ಆವರಣ ಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅದೇ ರೀತಿ ಈ ಭಾಗದ ನೂರಾರು ಮನೆಗಳ ವಿದ್ಯುತ್ ಸಂಪರ್ಕ ಕೂಡ ವ್ಯತ್ಯಯಗೊಂಡಿದೆ. ಅನೇಕ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರ್ಚ್ 22ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿದ್ದಂತಹ ಖಾಸಗಿ ಬಸ್ಗಳ ಸಂಚಾರ ಇವತ್ತು ಬೆಳಗ್ಗಿನಿಂದಲೇ ಆರಂಭಗೊಂಡಿದೆ. ಆ ಮೂಲಕ 71 ದಿನಗಳ ಕಾಲ ಚಲಿಸದೇ ಇದ್ದಂತಹ ಬಸ್ಗಳು ಇದೀಗ ರೂಟ್ಗಳಲ್ಲಿ ಕಾರ್ಯಾರಂಭವನ್ನ ಮಾಡಿದೆ. ರಾಜ್ಯ ಸರ್ಕಾರ ಸೂಚಿಸಿದಂತಹ ಮಾರ್ಗಸೂಚಿ ಪ್ರಕಾರ ಜೂನ್ 1ರಿಂದ ಖಾಸಗಿ ಬಸ್ಗಳನ್ನು ಓಡಿಸುವ ಬಗ್ಗೆ ಬಸ್ ಮಾಲಕರ ಸಂಘ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದರಂತೆ ಇವತ್ತು ಬಸ್ಗಳು ಕಾರ್ಯಾರಂಭವನ್ನ ಮಾಡಿದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಇನ್ನು ಬಸ್ ಮಾಲಕರ ಸಂಘವು ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದು ಅವುಗಳನ್ನ ಈಡೇರಿಕೆ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿತ್ತು. ಆದರೆ ಆ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ತೀರ್ಮಾನಗಳು ಹೊರಗೆ ಬಿದ್ದಿಲ್ಲ. ಈ ನಡುವೆ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವಂತಹ ಉದ್ದೇಶಕ್ಕಾಗಿ ಬಸ್ ಮಾಲಕರು ಇವತ್ತಿನಿಂದಲೇ ಬಸ್ಗಳನ್ನು ರಸ್ತೆಗೆ ಇಳಿಸಿದ್ದಾರೆ.
ಇನ್ನು ಪ್ರತಿ ಬಸ್ನಲ್ಲೂ ಕೂಡ 50% ಪ್ರಯಾಣಿಕರಿಗೆ ಮಾತ್ರ ಸಂಚಾರ ಮಾಡುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಕೆಲವೇ ಬಸ್ಸುಗಳ ಓಡಾಟವನ್ನ ಆರಂಭಿಸಿ ಪ್ರಯಾಣಿಕರ ಬೇಡಿಕೆಯ ಮೇರೆಗೆ ಮತ್ತು ಜನಸಂದಣಿ ಸುರಕ್ಷಿತ ಅಂತರವನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಬಸ್ಸುಗಳ ಸಂಖ್ಯೆಯನ್ನ ಕ್ರಮೇಣ ಹೆಚ್ಚಳ ಮಾಡುವುದಕ್ಕೆ ಖಾಸಗಿ ಬಸ್ಗಳ ಮಾಲಕರಿಗೆ RTO ಒಂದು ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ನಿಯಮಗಳನ್ನ ಅನುಸರಣೆ ಮಾಡಿಕೊಂಡೇ ಬಸ್ಗಳು ಇವತ್ತು ಓಡಾಟವನ್ನ ಮಾಡ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಏನೋ ಬಸ್ಗಳು ಇವತ್ತು ಸಂಚಾರವನ್ನ ಆರಂಭಿಸಿರುವಂತಹ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮವಾಗಿ ಇವತ್ತು ಈಗಾಗಲೇ ಅನೇಕ ಬಸ್ಗಳನ್ನ ಸ್ಯಾನಿಟೈಸ್ ಮಾಡಲಾಗಿದೆ. ಇವತ್ತು ಕೂಡ ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳು ನಡೆದವು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಪೂರ್ತಿ ಬಸ್ಗಳನ್ನ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಸುರಕ್ಷತೆ ದೃಷ್ಟಿಯಿಂದ ಬಸ್ಸುಗಳ ಒಳಗೆ ಮತ್ತು ಹೊರಗೆ ಸಂಪೂರ್ಣವಾಗಿ ದ್ರಾವಣವನ್ನ ಸಿಂಪಡಣೆ ಮಾಡಿ ಅಂದ್ರೆ ಸ್ಪ್ರೇ ಮಾಡಿ ಸೋಂಕು ನಿವಾರಿಸುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಬಸ್ಗಳ ಸೀಟ್ ಇರ್ಬೋದು, ಫುಟ್ ಬೋರ್ಡ್ಗಳಿರ್ಬೋದು, ಎಲ್ಲ ಕಡೆಗಳಲ್ಲಿ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಅನ್ನ ಸಿಂಪಡಣೆ ಮಾಡಲಾಗ್ತಾ ಇದ್ದು ಪ್ರತಿ ಟ್ರಿಪ್ನ ಬಳಿಕವೂ ಈ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳನ್ನ ಬಸ್ ಮಾಲಕರು ಕೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕರು ಸುರಕ್ಷಿತ ಅಂತರ, ಮಾಸ್ಕ್ ಹಾಗೂ ಕೈಗಳಿಗೆ ಸ್ಯಾನಿಟೈಸರ್ಗಳನ್ನ ಬಳಕೆ ಮಾಡುವುದರ ಜೊತೆಗೆ ತಮ್ಮದೇ ಆದ ಆಹಾರ ನೀರು ಉಪಯೋಗ ಮಾಡುವಂಥದ್ದನ್ನ ಕಡ್ಡಾಯ ಮಾಡಲಾಗಿದೆ. ಇನ್ನು ಪ್ರಯಾಣಿಕರು ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅನ್ನ ತಮ್ಮಲ್ಲಿಟ್ಟುಕೊಂಡು ಪ್ರಯಾಣ ಮಾಡಬೇಕು ಅನ್ನುವಂತಹ ಸೂಚನೆಗಳು ಕೂಡ ಲಭಿಸಿದೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ಕೈಗೊಳ್ಳ ಜನ ತಡೆಗೊಂಡು ಇತ್ತೇತು ನನ್ನ ಪೋದು ಬರ್ತದೆ. ಇಂಥ 30 ಜನ 8 ಜನ ಲಿಮಿಟ್ ಪಾಡ್ರಂತೆ ಬರ್ತದೆ. 30 ಜನ 30 ಜನ ಪಾಡ್ಲ ವರ್ಕೌಟ್ ಆಪುಂಡ ವರ್ಕೌಟ್ ಆಪುಜಿ ಆನ ಸ್ಟ್ಯಾಂಡಿಂಗ್ ಪಾಡೇರಿ ಇಜ್ಜಿ ಬತ್ತಿನ ಸಿಟ್ಟಿಂಗ್ ಮಾತ್ರ ಬೇರೆ ಬಂತೇರಿ. ಸೋಷಿಯಲ್ ಡಿಸ್ಟೆನ್ಸ್ ಮಾತ್ರ ಮೇಂಟೈನ್ ಮಾಡ್ತಾರೆ ಬರ್ತದೆ. ಹಾಂ, ಒಂಜೊಂದು ಸೀಟ್ ಒಂಜೊಂದು ಜನ ಕುಳ್ಳೋದಿಲ್ಲ. ಪೂರ ಮಾಸ್ಕ್ ಬಾರ್ದು ಬರೆಯರಿ, ಸ್ಯಾನಿಟೈಸರ್ ಪೂರ ಪಡೆಯರು ಅಂತೇರಿ ಮಾತ ಯೂಸ್ ಮಾಡ್ತದಲ್ಲ ಮಾತಾಡೋದು. ಬಸ್ ಒಂಜಿ ಪಿದಾರ್ದಂಡಿ ಜನಸಂಖ್ಯೆ 25-30 ಸೀಟ್ ಬರೋದು. ನಮ್ಮ ಕೊಂಚ ಕೈಗೊಂಜಿ ಬ್ಲೌಸ್ ಮಾಸ್ಕ್ ಪೂರ ಕೊಡ್ತಾರೆ ಸೇಫ್ಟಿಗೆ. ಅಭಿಯಾನದಲ್ಲಿ ಈ ಬಸ್ಸುಗಳಲ್ಲಿ ಹೊಗೆ ಮಾಡುವ ಕೆಲಸವನ್ನು ಆರಂಭಿಸಿದ್ದೇವೆ. ರಾಸಾಯನಿಕವನ್ನು ಸಿಂಪಡಿಸಿ ಪ್ರಯಾಣಿಕರ ರಕ್ಷಣೆಗೋಸ್ಕರ ಇದನ್ನು ಸಿಂಪಡಿಸಲಾಗುತ್ತದೆ. ಇದೊಂದು ಅತ್ಯುತ್ತಮ ರಾಸಾಯನಿಕ. ಇದರ ಹೆಸರು ಬೆಂಜೋಲ್ಕೋನಿಯಂ ಕ್ಲೋರೈಡ್. ಇದನ್ನು ಒಂದು ಅಮೆರಿಕ ನಿರ್ಮಿತ ಸ್ಪ್ರೇಯರ್ ಜೊತೆಗೆ ಸ್ಪ್ರೇ ಮಾಡಲಾಗುತ್ತದೆ. ಇದರ 0.23 ಮೈಕ್ರೋನ್ ಇರುವುದರಿಂದ ನೀರು ತಕ್ಷಣವಾಗಿ ಆವಿಯಾಗಿ ಬರೀ ರಾಸಾಯನಿಕ ಅಷ್ಟೇ ಸೀಟುಗಳಿಗೆ ಅಂಟಿಕೊಳ್ಳುತ್ತದೆ. ಸೊ ಇದನ್ನು ಎಲ್ಲರೂ ಉಪಯೋಗ ಮಾಡಿದೆ ಅಂತ ನಮ್ಮ COVID-19 ವೈರಸ್ ಗೊತ್ತಿದೆ. ಗಾಡಿ ಬಿದಾಡುದು ಮಾಡುತ್ತೆ ನನ್ನ ಮನೆ ಬಿದ್ದಾಗಿ ಬರು ಅಂದ್ರಲ್ಲಿ ನಮ್ಮ ಇಂದು ಊರದ್ದು ಇತ್ತು ಸ್ಯಾನಿಟೈಸರ್ ಮಾಸ್ಕ್ ಬೊಕ್ಕ ಕೈ ಗ್ಲೌಸ್ ಆಯ್ನಾತು ನಮ್ಮ ಸೇವೆ ಮಲ್ಪ ಬಂಡದು ಬಿದಾಡ್ದ. ಇದು ಕಾಂಡ ಬಂದಾಗ ದಾಳ ಇಚ್ಚಾಂಡು ಇದು ಕಾಂಡ ಫಸ್ಟ್ ಇದು ಏತ ಸೈಡ್ ಪಾಡ್ಬೇಕು ಒಂದು ಇದು ನಮ್ಮ 30 ಸೀಟ್ ಪಾಡ್ನ 30 ಸೀಟ್ ಪಾಡ್ರೆ ಒಂದು ರೂಲ್ಸ್ ಕೊಡ್ತು ದನ್ನಕ್ಲು ಅಂತ 30 ಸೀಟ್ ಲೈಟ್ ಜಾಸ್ತಿ ಮಾಡೊಚ್ಚಿ ಐಟ್ಲ ಜಾಸ್ತಿ ನಮಗೆ ಪಾಡ್ರೆ ಆಗುದು ದನ್ನಕ್ಲು ಬಂದಾಗ ಕೇನೋಡ ಇವಾಗ ನಮಗೆ ದಾಳ ಹೆಚ್ಚಿಗೆ ಹಾಕು ಕೂಡತ್ತೆ ಎಕ್ಲು ಬಂದ್ರೆ ನಮ್ಮ ಕಾನೂನು ಇತ್ತು ಹತ್ತದ ನಮ್ಮ ಕಾಕ್ಲು ಕೇನು ಜನ
ಇನ್ನು ಉಡುಪಿ ಜಿಲ್ಲೆಯಲ್ಲಿ ಕೂಡ ಖಾಸಗಿ ಬಸ್ಗಳ ಸಂಚಾರ ಆರಂಭಗೊಂಡಿದೆ. 25% 50% ಬಸ್ಗಳು ತಮ್ಮ ಸಂಚಾರವನ್ನು ಆರಂಭ ಮಾಡಿದೆ. ಉಡುಪಿ ಮಂಗಳೂರು ನಡುವಿನ ಬಸ್ ಓಡಾಟ ಕೂಡ ಆರಂಭಗೊಂಡಿದೆ. ಇನ್ನು ಲಾಕ್ಡೌನ್ನಿಂದ ನಷ್ಟ ಹಿನ್ನೆಲೆಯಲ್ಲಿ 50% ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನ ಬಸ್ ಮಾಲಕರು ಏರಿಸಿದ್ರು. ಆದರೆ ರಾಜ್ಯ ಸರ್ಕಾರ 15% ಟಿಕೆಟ್ ದರ ಏರಿಕೆಗೆ ಮಾತ್ರ ಅನುಮತಿಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಈಗ 15% ದರ ಏರಿಕೆಯೊಂದಿಗೆ ಬಸ್ಗಳು ಓಡಾಟವನ್ನು ಆರಂಭ ಮಾಡಿದೆ. ಇನ್ನು ರಾಜ್ಯ ಸರ್ಕಾರದಿಂದ 2 ತಿಂಗಳ ತೆರಿಗೆ ವಿನಾಯಿತಿ ಬಸ್ ಮಾಲಕರಿಗೆ ಲಭಿಸಿದೆ. ಇನ್ನು 50% ಪ್ರಯಾಣಿಕರು ಅಂದರೆ 50% ಪ್ರಯಾಣಿಕರು ಬಳಿಕ ಬಸ್ಗಳಲ್ಲಿ ಸ್ಯಾನಿಟೈಸೇಷನ್ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು. ಜೊತೆಗೆ ಪ್ರಯಾಣಿಕರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿರಬೇಕು ಇತ್ಯಾದಿ ನಿಯಮಗಳ ಮೂಲಕ ಸಂಚಾರಕ್ಕೆ ಅನುಮತಿಗಳನ್ನು ಕೊಡಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಇಲ್ಲದೆ ಬಿಕೋ ಅಂತ ಇದ್ದಂತಹ ಉಡುಪಿಯ ಬಸ್ ನಿಲ್ದಾಣದಲ್ಲಿ ಇವತ್ತು ಪ್ರಯಾಣಿಕರ ಓಡಾಟ ಕಂಡು ಬಂದಿದೆ. ಈ ಮೂಲಕ ಸ್ವಲ್ಪ ಚಟುವಟಿಕೆಗಳು ಈಗ ಉಡುಪಿ ಬಸ್ ನಿಲ್ದಾಣದಲ್ಲೂ ಕೂಡ ನಡೀತಾ ಇದೆ. ಇನ್ನು 2 ತಿಂಗಳ ಲಾಕ್ಡೌನ್ ತೆರವುಗೊಂಡ ಬಳಿಕ ಇಂದಿನಿಂದ ಸರ್ಕಾರದ ಆದೇಶದಂತೆ ಕಾರ್ಕಳದಲ್ಲೂ ಕೂಡ ಖಾಸಗಿ ಬಸ್ಗಳ ಸಂಚಾರಕ್ಕೆ ಚಾಲನೆ ದೊರಕಿದೆ. ಇವತ್ತು ಬೆಳಗ್ಗಿನಿಂದ 4 ಬಸ್ಸುಗಳು ಕಾರ್ಕಳ ಬಸ್ ನಿಲ್ದಾಣದಿಂದ ಸಂಚಾರ ಮಾಡಿದಂತಹ ಮಾಹಿತಿ ಲಭಿಸಿದೆ. 3 ಬಸ್ಸುಗಳು ಕಾರ್ಕಳದಿಂದ ಉಡುಪಿ ಹಾಗೂ ಕುಂದಾಪುರ ಭಾಗಕ್ಕೆ ಪ್ರಯಾಣವನ್ನ ಮಾಡಿದೆ. ಕೇವಲ 1 ಬಸ್ಸು ನಿಟ್ಟೆ ಪಡುಬಿದ್ರಿ ಸಂಚಾರವನ್ನ ಮಾಡಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಇನ್ನು ಬಸ್ಸುಗಳಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಾರ್ಕಳದಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಸಂಪೂರ್ಣವಾಗಿ ಸ್ಯಾನಿಟೈಸ್ ಆಗಿ ಪ್ರಯಾಣಿಕರು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪ್ರಯಾಣ ಮಾಡ್ತಾ ಇದ್ದಂತಹ ದೃಶ್ಯಗಳು ಕಾರ್ಕಳದಲ್ಲಿ ಕಂಡುಬಂತು. ಲಾಕ್ಡೌನ್ ಆಗುವ ಮುಂಚೆ ಕಾರ್ಕಳ ಬಸ್ ಸ್ಟ್ಯಾಂಡ್ನಿಂದ ಸರಿಸುಮಾರು 250 ಬಸ್ಗಳು ವಿವಿಧ ಕಡೆಗೆ ತೆರಳುತ್ತಾ ಇದ್ವು. ಇದೀಗ ಆ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಲಭ್ಯತೆಯನ್ನು ಗಮನಿಸಿಕೊಂಡು ಆಯಾಯ ರೂಟ್ಗಳಲ್ಲಿ ಬಸ್ಗಳನ್ನು ಹೆಚ್ಚಿಸುವ ಬಗ್ಗೆ ಬಸ್ ಮಾಲಕರು ನಿರ್ಧಾರವನ್ನು ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ಏನು ನಿಗದಿತ ರೂಟ್ಗಳಿದೆ ಅದರಲ್ಲಿ ಸೀಮಿತ ಸಂಖ್ಯೆಯ ಬಸ್ಗಳು ಓಡಾಟವನ್ನು ಮಾಡ್ತಾ ಇದೆ. ಇವತ್ತು ಮೊದಲ ದಿನ ಆಗಿರೋದ್ರಿಂದ ಪ್ರಯಾಣಿಕರಿಂದ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಈ ಒಂದು ವಾರದೊಳಗೆ ಅದು ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರುವಂತಹ ನಿರೀಕ್ಷೆಗಳನ್ನು ಈಗ ಬಸ್ ಮಾಲಕರು ಹೊಂದಿದ್ದಾರೆ. ಬೆರಳೆಣಿಕೆಯ ಬಸ್ಸುಗಳು ಇಂದು ಆರಂಭವನ್ನು ಕಂಡುಕೊಂಡಿದೆ. ಆದರೆ ಪ್ರಯಾಣಿಕರ ಕೊರತೆಯನ್ನು ಈ ಬಸ್ಸುಗಳು ಕಾಣ್ತಾ ಇವೆ. ಇವತ್ತು ಬೆಳಗ್ಗಿನಿಂದ ಇಲ್ಲಿಯವರೆಗೆ ಸುಮಾರು 4 ಬಸ್ಸುಗಳು ರಸ್ತೆಗೆ ಇಳಿದಿವೆ. ಆದರೆ ಪ್ರಯಾಣಿಕರ ಕೊರತೆ ಕೂಡ ಬಹಳಷ್ಟು ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ತಮ್ಮ ಕೆಲಸಗಳಿಗಾಗಿ ಬಸ್ಸುಗಳನ್ನು ಅವಲಂಬಿಸಿದಾಗ ಒಂದಷ್ಟು ಸುಧಾರಣೆಗಳು ಕಂಡುಬರಬಹುದು. ಅದೇ ರೀತಿ ಸಾಮಾಜಿಕ ಅಂತರವನ್ನು ಈಗಾಗಲೇ ಬಸ್ಸುಗಳು ಕಾಯ್ದುಕೊಳ್ತವೆ. ಯಾಕೆಂತೇಳಿದರೆ ಪ್ರಯಾಣಿಕರ ಕೊರತೆ ಬಹಳಷ್ಟು ಇರುವುದರಿಂದ ಅದಕ್ಕಾಗಿ ಯಾವುದೇ ತೊಂದರೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗ್ಬೋದು ಅನ್ನುವಂಥ ಆಶಾಭಾವನೆ ನಮ್ಮದೆಲ್ಲರದ್ದು ಕೂಡ. ಖಾಸಗಿ ಬಸ್ ಸಂಚಾರ ಆರಂಭ ಆಗಿದೆ. ಕರ್ನಾಟಕ ಸರ್ಕಾರ ಮನೆ ಮನೆಗೆ ಕೊರೋನಾ ಮುಟ್ಟಿಸುವಂತಹ ಯೋಜನೆಯನ್ನು ರೂಪಿಸಿದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಈ ಮೊದಲು ಹೊರ ರಾಷ್ಟ್ರದಿಂದ ಬಂದವರಿಗೆ ಸೂಕ್ತವಾದ ಕ್ವಾರಂಟೈನ್ ವ್ಯವಸ್ಥೆಗಳಿತ್ತು. 14 ದಿನಗಳ ಒಂದು ಸಾಂಸ್ಥಿಕ ಕ್ವಾರಂಟೈನ್, ಆ ಬಳಿಕದ ಹೋಮ್ ಕ್ವಾರಂಟೈನ್ ಪದ್ಧತಿ, ಈ ಮೂಲಕ ಕ್ವಾರಂಟೈನ್ಗೆ ಒಳಪಡಿಸುವಂತಹ ವ್ಯವಸ್ಥೆಗಳಿತ್ತು. ಆದರೆ
ಈಗ ಒಂದು ಮಾರ್ಗಸೂಚಿಯನ್ನ ಬದಲಾಯಿಸಲಾಗಿದೆ. ಆ ಒಂದು ಕ್ವಾರಂಟೈನ್ ಅವಧಿಯನ್ನ ಇಳಿಕೆ ಮಾಡಿರುವಂತಹ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವರು ಜೊತೆಗೆ ಶಾಸಕರು ಯು ಟಿ ಖಾದರ್ ಅವರು. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಇದೀಗ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿ ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಬಂದವರಿಗೆ ಕ್ವಾರಂಟೈನ್ ಗೆ ಒಳಪಡಿಸುವಂತಹ ಒಂದು ಅವಧಿಯನ್ನ ಕಡಿತ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ಎಲ್ಲರಿಗೂ ಕೂಡ ಕೊರೋನಾ ತಪಾಸಣೆಯನ್ನ ಮಾಡಲಾಗ್ತಾ ಇತ್ತು. ಅಂದ್ರೆ ಹೊರ ರಾಜ್ಯಗಳು ಹೊರ ರಾಷ್ಟ್ರಗಳಿಂದ ಬಂದಂತಹ ಪ್ರಯಾಣಿಕರಿಗೆ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇತ್ತು. ಥ್ರೋಟ್ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗ್ತಾ ಇತ್ತು. ಆದರೆ ಈಗ 7 ದಿನಗಳ ಕ್ವಾರಂಟೈನ್ ಮುಗಿಸಿದ ಬಳಿಕ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ರೋಗದ ಲಕ್ಷಣಗಳು ಇಲ್ಲವಾದಲ್ಲಿ ತಪಾಸಣೆಯೇ ಇಲ್ಲ. ಯಾಕಾಗಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ಸರ್ಕಾರ ಜನರಿಗೆ ಸ್ಪಷ್ಟಪಡಿಸಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಯು ಟಿ ಖಾದರ್ ಅವರು ಮಾಡಿದ್ರು. ಒಂದು ಕಡೆಯಿಂದ ಕೊರೋನಾದ ಜೊತೆಗೆ ನಾವು ಬದುಕಬೇಕು, ಬದುಕಿ ಅಂತ ಹೇಳ್ತಾ ಇದ್ದೀರಿ, ಇನ್ನೊಂದು ಕಡೆಯಿಂದ ಕೊರೋನಾದಿಂದಾಗಿ ಜನರನ್ನ ಸಾಯಿಸ್ತಾ ಇದ್ದೀರಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಸಚಿವ ಖಾದರ್ ಅವರು ಗರಂ ಆಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಖಾದರ್ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸರ್, ಈಗಿನೆಲ್ಲ ನನಗೆ ವಿಚಾರ ನೋಡುವಾಗ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಗೊತ್ತುಂಟ, ಅವರವರ ತಲೆಗೆ ಅವರವರ ಕೈ. ಸರ್ಕಾರ ನಮ್ಮ ರಕ್ಷಣೆ ಮಾಡ್ತಂತೇಳಿ ಅಥವಾ ಏನು ಕೂಡ ಪ್ರಯತ್ನ ಮಾಡಿರ್ಬೋದು, ಅಥವಾ ಇವತ್ತು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದಿರ್ಬೋದು. ಇನ್ನು ನಿಮ್ಮ ಜೀವ ನಿಮ್ಮ ಜವಾಬ್ದಾರಿ ಅಂತೇಳಿ ಬಿಡುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಜನರು ಭಾಳ ಜಾಗೃತೆಯಿಂದ ಇರಿ. ಅವ್ರು ಬರ್ತಾರೆ, ಟೆಸ್ಟ್ ಆಗ್ತಿದ್ದರ ಬಗ್ಗೆ ಬಹುಶಃ ಇವತ್ತು ಆ ಕಾಲ ಇವತ್ತು ಹೋಗಿದೆ. ಜನ ನಿಮ್ಮಷ್ಟಾಗಿ ಇವತ್ತು ಭಾಳ ಜಾಗೃತೆಯಿಂದ ಇರುವಂಥ ಕಾಲಕ್ಕೆ ಇವತ್ತು ಬಂದಿದೆ. ಎಲ್ಲ ವಿಚಾರ ನೋಡುವಾಗ ಇದು ನಮ್ಮ ಗಮನಕ್ಕೆ ಇವತ್ತು ಬರ್ತದೆ. ಸರ್ಕಾರ ಇದರ ಬಗ್ಗೆ ಮತ್ತೆ ಪುನಃ ವಿಮರ್ಶೆ ಮಾಡಬೇಕು. ಮತ್ತು ಎಲ್ಲ NGOsಗಳು ಸಂಘ ಸಂಸ್ಥೆಗಳ ಮೀಟಿಂಗನ್ನು ಕರೆಸಿ ಮುಂದಿನ ಬರುವಂಥ, ಯಾಕೆ ನೋಡಿ ನೆಕ್ಸ್ಟ್ 15 days ಏನಾಗ್ತದೆ ಈಗ ನಮ್ಗೆ ಗೊತ್ತಾಗ್ತದೆ. ಅವತ್ತೇ ನಾವು ಹೇಳಿದ್ದೆವು ಫಸ್ಟಿಗೆ, ಇದು ಈಗ ಕೇಸ್ ಇಷ್ಟು, ಇನ್ನು 15 ದಿವಸಕ್ಕೆ ಇಷ್ಟ ಆಗ್ತದೆ, ಇನ್ನು 1 ತಿಂಗಳು ಇಷ್ಟ ಆಗ್ತದೆ. ಈಗ ನಾವು ಅದು ಇದಂತ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ಆ ದೇಶದೊಟ್ಟಿಗೆ ಕಂಪೇರ್ ಮಾಡಬೇಡಿ, ಈ ರಾಜ್ಯದೊಟ್ಟಿಗೆ ಕೂಡ ಕಂಪೇರ್ ಮಾಡಬೇಡಿ. ನಾವು ಸರಿದ್ದೇವೆ ಅಂತ ನೋಡಿ. ಈಗಲೂ ಕೂಡ ಇದನ್ನೆಲ್ಲ ನಾವು ಸರಿಪಡಿಸಿದ್ರೆ ನನ್ನ ಪ್ರಕಾರ ವರ್ಸ್ಟ್ ಆಫ್ ದಿ ವರ್ಸ್ಟ್ ಒಂದು ಆಗಬಾರ್ದು. ಮತ್ತು ಇವರ ಈ ಒಂದು ವಿಚಾರದಲ್ಲಿ ಮತ್ತೆ ಹೆಣದ ಮುಂದೆ ಕೂಗ್ಲಿಕ್ಕೆ ಕೂಡ ನಮಗೆ ಆಗೋದು. ಯಾಕೆ ಒಂದರ ಮೇಲೆ ಇನ್ನೊಂದರ ಇರುವಂಥ ಪರಿಸ್ಥಿತಿ ಆಗ್ತದೆ. ಅಂಥ ಸಿಚುವೇಶನ್ ಸೃಷ್ಟಿಸುವ ಒಂದು ವಿಚಾರ ಇವತ್ತು ನಾವು ನೋಡಿದ್ದು. ಇಟಲಿ, ನಿಮ್ಮ ಅಮೇರಿಕಾ, ಅಲ್ಲಿ ಐಲ್ಯಾಂಡೇ ಬೇರೆ ಮಾಡಿದರು. ಮಹಾರಾಷ್ಟ್ರದ ಪರಿಸ್ಥಿತಿ ಇವತ್ತೇನು, ರಸ್ತೆಯಲ್ಲಿ ಉಸಿರು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಅರೆ ಅದನ್ನು ನಾವು ನೋಡಿ ಇಲ್ಲಿ ಕಲಿಬೇಕಲ್ಲ. ಬಾಂಬೆಲಿ ಹಾಗೆ ಉಂಟು, ಇಲ್ಲಿ ಉಂಟು, ಈಗ ಇಲ್ಲ. 2 ತಿಂಗಳ ಕಾಲ ಜನಸಾಮಾನ್ಯರು ಲಾಕ್ಡೌನ್ನಲ್ಲಿ ಸರ್ಕಾರದ ಎಲ್ಲ ಆದೇಶಕ್ಕೆ ಸಹಕಾರ ಕೊಟ್ಟರು. ಆವಾಗ ಯಾರಾದರೂ ಹೊರ ರಾಜ್ಯದಿಂದ, ಹೊರ ದೇಶದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಯಾರ್ದು ಬಂದಲ್ಲಿ ಅವರಿಗೆ ಫಸ್ಟ್ 28 ದಿವಸ ಕ್ವಾರಂಟೈನ್ ಮತ್ತು 14 ದಿವಸ ಕ್ವಾರಂಟೈನ್, ಒಮ್ಮೆ 5 ದಿವಸ ಒಂದು ಟೆಸ್ಟ್, ಮತ್ತೊಂದು 12 ದಿವಸ ಒಂದು ಟೆಸ್ಟ್, ನೆಗೆಟಿವ್ ಆಗಿ ಮತ್ತೆ ಮನೆ ಕಳಿಸೋ ಕೆಲಸ ಮಾಡಿದ್ದಾರೆ. ಎಲ್ಲ ಕೂಡ ಜಿಲ್ಲಾಡಳಿತ, ನಮ್ಮ ಆರೋಗ್ಯ ಇಲಾಖೆ ಅವರೆಲ್ಲ ಕೂಡ ಶ್ರಮ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಮಗಿಷ್ಟು ಸೋಂಕಿತರನ್ನು ಅದು ಸ್ಪ್ರೆಡ್ ಆಗುವ ಮುಂಚೆಯಲ್ಲೇ ಪತ್ತೆ ಹಚ್ಚಲಾಯಿತು. ಆದರೆ ಇದೀಗ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಕಲಿಸಿಕೊಂಡು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರದಿಂದ ಯಾರು ಬರ್ತಾರೆ ಅವರಿಗೆ 7 days ಕ್ವಾರಂಟೈನ್, 7 ದಿವಸಗಳಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಮತ್ತು ಟೆಸ್ಟ್ ಇಲ್ಲ. ಇವನು ಟೆಸ್ಟ್ ಮಾಡಲಿಕ್ಕೆ ಇಲ್ಲ. ಸಿಂಪ್ಟಮ್ಯಾಟಿಕ್ ಇದ್ದರೆ ಮಾತ್ರ ಟೆಸ್ಟ್ ಮಾಡೋದು. ಅಂದರೆ ನನಗೆ ಜ್ವರ, ಕೆಮ್ಮು, ನನಗೆ ಇದು ಕೋವಿಡ್ ಬರಬೇಕು, ಆವಾಗ ಟೆಸ್ಟ್ ಮಾಡೋದು. ಇದು ಅತ್ಯಂತ ಗಂಭೀರ ಮತ್ತು ಭವಿಷ್ಯ ದಿನಗಳಲ್ಲಿ ದೊಡ್ಡ ಮಟ್ಟದ ಗಂಡಾಂತರವನ್ನು ನಮಗೆ ಸೃಷ್ಟಿಸಲಿದೆ. ಇದರ ಬಗ್ಗೆ ಸರ್ಕಾರ ಭಾಳಷ್ಟು ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಬೇಕು. ಯಾವ ರೀತಿಯಿಂದ ಈ ಆದೇಶ ಮಾಡ್ತಾರೋ ಗೊತ್ತಿಲ್ಲ, ಬೇರೆ ಬೇರೆ ಲೆಕ್ಕಾಚಾರ ಇರ್ಬೋದು. ಆದರೆ ಈ ಸೊಸೈಟಿಯಲ್ಲಿ ಅದು ಇಂಪ್ಲಿಕೇಶನ್ ಅಂತೇಳಿ ಆಲೋಚನೆ ಮಾಡಬೇಕು. ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ನೀವು ಟೆಸ್ಟ್ ಮಾಡ್ತಾ ಇದ್ದಾಗ ಈಗ ಅನ್ಲಾಕ್ ಆಗಿದೆ, ನೀವು ಡಬಲ್ ಟೆಸ್ಟ್ ಮಾಡಬೇಕು. ಆರೋಗ್ಯ ದೃಷ್ಟಿಯಿಂದ ಮುಂಚೆನು ಮಾಡ್ತಿದ್ರ, ಅದಕ್ಕಿಂತ ಡಬಲ್ ಟೆಸ್ಟ್ ಈಗ ಆಗಬೇಕು. ಅದಕ್ಕೆ ನಾವು ರೆಡಿ ಆಗಿರಬೇಕಿತ್ತು. ನೀವು ಲಾಕ್ಡೌನ್ ಎಲ್ಲ ಈಗ ಓಪನ್ ಮಾಡಿ ಇನ್ನು ಯಾವುದು ನಿಮಗೆ ಟೆಸ್ಟ್ ಬೇಡ ಅಂತ ಹೇಳಿದರೆ ನೀವು 60 ದಿವಸ ಲಾಕ್ಡೌನ್ ಮಾಡಿದ್ಯಾಕೆ? ಜನರನ್ನು ಸಂಕಷ್ಟ ಸಿಲುಕಿಸಿದ್ಯಾಕೆ? ಇಡೀ ಆರ್ಥಿಕ ಪರಿಸ್ಥಿತಿ ಬುಡ ಮೇಲೆ ಮಾಡಿದ್ಯಾಕೆ? ಏನು ಉದ್ದೇಶ ಏನಾಯಿತು?
ಯಾರೋ ದಿವಸ ಜನ ಸಹಕಾರ ಕೊಟ್ಟು ಇಡೀ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಇದು ನಮಗೆ ಸಿಕ್ಕಿದಂಥ ಪ್ರಯೋಜನ ಏನು? ಯಾಕೆ ಇದೆಲ್ಲ ಮಿಸ್ಪ್ಲ್ಯಾನ್? ಇದರಲ್ಲಿ ಸ್ಪಷ್ಟವಾದ ಒಂದು ನಿಲುವು ಯಾಕೆ ಇವತ್ತು ಸರ್ಕಾರಕ್ಕಿಲ್ಲ? ಕೇಂದ್ರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಸ್ಪಷ್ಟತೆ ಬೇಕಲ್ಲ. ಈಗ 7 days ಕ್ವಾರಂಟೈನ್ ಬಂದವರಿಗೆ ಮತ್ತೆ ಟೆಸ್ಟ್ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಇಲ್ಲ ಅಂತ ಜನರಿಗೆ ಅದು ಹೇಳಿ. ಯಾಕೆ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಹೇಳಿ, ಏನು ಕಷ್ಟ ಏನು? ನಾವು ಹೇಳ್ತೇವೆ ಮತ್ತೊಮ್ಮೆ, ನಮಗೆ ಪರ ರಾಜ್ಯದಲ್ಲಿದ್ದವರು ನಮ್ಮವ್ರು ಬರಬೇಕು, ಎಲ್ಲರೂ ಕೂಡ ಕರ್ನಾಟಕದವರು, ರಾಜ್ಯದಲ್ಲವರು, ವಿದೇಶದಲ್ಲಿದ್ದವರು ಕೂಡ ಬರಬೇಕು. ಅವರನ್ನು ನಾವು ನೋಡಿಕೊಳ್ಳೋದಿದ್ದರೆ ಆ ದೇಶದವರ, ಆ ರಾಜ್ಯದವರು ಯಾರು ಕೂಡ ನೋಡಿಕೊಳ್ಳೋದಿಲ್ಲ. ನಾವು 60 ದಿವಸ ಲಾಕ್ಡೌನ್ ಮಾಡಿ ಇಲ್ಲಿ ಬರಬೇಡಿ ಅಂತ ಅವ್ರ ಸಂಕಷ್ಟ ನಾವು ಸಿಲುಕಿಸಿ ಅವರನ್ನು ಅಲ್ಲಿ. ಈಗ ಇಡೀ ಊರು ಸ್ಪ್ರೆಡ್ ಆದಾಗ ನೀವು ಮತ್ತೆ ಅಲ್ಲಿ ನಿಮಗೆ ರೋಗ ಬನ್ನಿ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು ಮಾನವೀಯತೆ ಸರ್ಕಾರ ಅಲ್ಲ. ಸೊ ವಿದೇಶದಲ್ಲಿದ್ದವ್ರು ತರಲಿಕ್ಕೂ ಕೂಡ ಪ್ಲ್ಯಾನ್ ಆಗಬೇಕು, ಬೇರೆ ರಾಜ್ಯದಲ್ಲಿದ್ದವ್ರಿಗೆ ಕೂಡ ಇವತ್ತು ಬರುವಂಥ ವಿಚಾರ ಆಗಬೇಕು. ಮಹಾರಾಷ್ಟ್ರಕ್ಕೆ ಮತ್ತು ಇನ್ನಿತರ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಜನ ಇದ್ದಾರೆ, ನಮ್ಮ ವರ್ಗದವರು ಇದ್ದಾರೆ, ಈ ಪ್ರದೇಶದವರು ಇದ್ದಾರೆ, ಟ್ರೈನ್ ವ್ಯವಸ್ಥೆ ಇವತ್ತು ಮಾಡಬೇಕು ತಕ್ಷಣವೇ. ಇದನ್ನು ತಂದು ಮಾಡಲಿಕ್ಕೆ ಸಮಸ್ಯೆ ಏನಂತೇಳಿ ಹೇಳಬೇಕು. ನಾವು ಯಾಕೆಂತ ಹೇಳಿದರೆ, ನಮ್ಮಲ್ಲಿ ಬೇಕಾದಷ್ಟು ಅನುದಾನ ಇದೆ, ನಮಗೆ ಇಷ್ಟು ನಾವು ಕಳಿಸಿದ್ದೇವೆ, SDRಗೆ ನಾವು ಕಾನೂನನ್ನು ತಿದ್ದುಪಡಿ ಮಾಡಿದ್ದೇವೆ, ಬೇಕಾದಷ್ಟು ನಾವು ಹಿಂದೆ ಇಲ್ಲಿ ಲ್ಯಾಬ್ ಇರಲಿಲ್ಲ, ಈಗ ನಾವಿಲ್ಲಿ 4 ಲ್ಯಾಬ್ ಮಾಡಿದ್ದೇವೆ, ಓಪನ್ ಆಗಿದೆ. ಅರೆ ದೆನ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಸಮಸ್ಯೆ ಏನು? 7 days ಕ್ವಾರಂಟೈನ್ ಮಾಡಿ ಟೆಸ್ಟ್ ಇಲ್ಲ ಅಂತ ಹೇಳ್ತೀರಲ್ಲ, ಕಾರಣವನ್ನು ಅದು ಹೇಳಿ ಜನರಿಗೆ, ಜನ ಹೇಗೆ ಇರಬೇಕು ಅಂತ ಹೇಳಿ. ನೀವು ಕೊರೋನಾದ ಜೊತೆ ಬದುಕಿ ಅದು ಒಂದು ಕಡೆ ಹೇಳ್ತೀರಿ, ಇಲ್ಲಿ ಕೊರೋನಾ ಸಾಯಿ ಅಂತ ಹೇಳುವಂಥ ಪರಿಸ್ಥಿತಿಯಾ? ಇದು ಕೊರೋನಾ ಜೊತೆ ಬದುಕಬೇಕಾ ಅಥವಾ ಕೊರೋನಾ ಜೊತೆ ಸಾಯುವಂಥ ಪರಿಸ್ಥಿತಿ ನೀವು ನಿರ್ಮಾಣ ಮಾಡ್ತೀರಾ? ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲೇ ಆಗಿದೆ ಮೊನ್ನೆ. ನಾವೆಲ್ಲ ಕ್ವಾರಂಟೈನ್ ಸಿಸ್ಟಮನ್ನು ಕರೆಕ್ಟ್ ಮಾಡಿ, ಬೇರೆ ದೇಶ ಬೇರೆ ಊರು, ನಮ್ಮ ಕ್ಷೇತ್ರ ಯಾರು ಬಂದರೂ ಕೂಡ 24 ಗಂಟೆ ನಾವು ಮಾಹಿತಿ ಕೇಂದ್ರ ಓಪನ್ ಮಾಡಿ ಬೆಲ್ಮ ಗ್ರಾಮ ಪಂಚಾಯತಲ್ಲಿ ಅದಕ್ಕೆ ನೋಡಲ್ ಆಫೀಸರ್ ಹಾಕಿ ಭಾಳಷ್ಟು ಜನ ಎಲ್ಲ ಕಡೆಯಲ್ಲಿ ಇವತ್ತು ಹಾಸ್ಟೆಲ್ಗಳು ಎಲ್ಲ ಕಡೆ ಬಂದು ಅಲ್ಲಿ ನಿಂತರು. 10-12 ದಿವಸ ಆಗಿದೆ, ಟೆಸ್ಟಿಗೆ ಹೋಗಿದೆ, ರಿಪೋರ್ಟ್ ಬರಲಿಲ್ಲ. ಇವರಿಗೆ ಒಂದು SOP ಬಂದದ್ದು ತಡ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಕೇಂದ್ರಕ್ಕೆ. ತಕ್ಷಣ ಕಳಿಸಿ ಮನೆ ಕಳಿಸಿ ಆದೇಶ ಬಂದಿದೆ 7 ದಿವಸದಲ್ಲಿ ಮನೆ ಕಳಿಸ್ಬೇಕಂತೇಳಿ ಒಂದಮ್ಮ ಅಧಿಕಾರಿಗಳೇ ಒತ್ತಾಡ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಹೇಳಿದ್ರಂತೆ, ಒಂದು ರಿಪೋರ್ಟ್ ಬರಲಿ ಮತ್ತೆ ಕಳಿಸುವಂಥ ಅಧಿಕಾರಿಗಳು ಹೇಳಿ, ಬೇಡ ಅಲ್ಲಿ ನಮಗೆ ಜೋರು ಮಾಡ್ತಿದ್ದಾರೆ, ಮನೆ ಕಳಿಸಿ ಅಂತೇಳಿ ಮನೆಗೆ ಕಳಿಸಿದ್ರು ಇವರನ್ನು. ಮರುದಿವಸ ಜಿಲ್ಲಾ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಕಳಿಸಿಕೊಂಡು ನಿಮಗೆ ಪಾಸಿಟಿವ್ ಅಂತೇಳಿ ಕರ್ಕೊಂಡು ಬರ್ತಾರೆ ಅವರು. ಆಗ ಇವತ್ತು ಆ ಮನೆ ಕ್ವಾರಂಟೈನ್, ಆ ಮನೆ ಸುತ್ತಮುತ್ತ ಎಲ್ಲ ಕೂಡ ಕ್ವಾರಂಟೈನ್, ಇಡೀ ಗ್ರಾಮದಲ್ಲಿ ಟೆನ್ಷನ್. ಇದು ಒಂದು ಉದಾಹರಣೆ. ನಾಳಿಂದ 10-15 ಉದಾಹರಣೆ ಬೇರೆ ಎಲ್ಲ ಕಡೆ ಬಂದರೆ ಹೌ ಕ್ಯಾನ್ ಗೌರ್ಮೆಂಟ್ ಮ್ಯಾನೇಜ್? ಹಾಗಾದರೆ ಈ ಕೊರೋನಾ ಪಾಸಿಟಿವ್ ನಾವೆಲ್ಲ ಮನೆಗೆ ಕಳಿಸಿದ್ದು ನಾವೇ ಅಲ್ವಾ? ಇದರ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಪುನರ್ವಿಮರ್ಶನೆ ಮಾಡಬೇಕು ಮತ್ತು ಜನರಿಗೆ ಸ್ಪಷ್ಟತೆಯನ್ನು ಕೊಡಬೇಕು. ಯಾಕಾಗಿ ನಾವು ಮಾಡಿದ್ದೇವೆ, ನೀವು ಹೇಗೆ ಅದಕ್ಕೆ ಅಡ್ಜಸ್ಟ್ ಮಾಡಿರಬೇಕು, ಯಾವ ಪರಿಸ್ಥಿತಿ ಅಂತೇಳಿ. ಎರಡನೇದು, ಕೇಂದ್ರ ಸರ್ಕಾರ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತನ್ನ ದಿಟ್ಟ ಆಡಳಿತ ಮತ್ತು ತೆಗೆದುಕೊಂಡಂತಹ ಮಹತ್ತರ ನಿರ್ಧಾರಗಳಿಂದಾಗಿ ಇವತ್ತು ಇಡೀ ಜಗತ್ತೇ ಭಾರತದೆಡೆಗೆ ತಿರುಗಿ ನೋಡುವಂತಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ 2ನೇ ಅವಧಿಯ ಕೇಂದ್ರ ಸರ್ಕಾರಕ್ಕೆ 1 ವರ್ಷ ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಕೂಡ ಸಲಹೆ ಕೇಳುವಷ್ಟರ ಮಟ್ಟಿಗೆ ಇವತ್ತು ಭಾರತ ಬೆಳೆದಿದೆ. ಒಂದೇ ಅವಧಿಯಲ್ಲಿ ದೇಶವನ್ನ ಹಲವು ವರ್ಷಗಳಿಂದ ಕಾಡ್ತಾ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಿದಂತಹ ಗೌರವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಪಾತ್ರವಾಗಿದೆ ಅಂತ ಹೇಳಿದರು. ಇನ್ನು ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವಂತಹ ಯೋಜನೆಗಳ ಬಗ್ಗೆಗೆ ಕೂಡ ಮಾಹಿತಿಯನ್ನ ನೀಡಿದರು. 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿರುವಂತಹ ಸಾಧನೆ, ಅವರ ಶ್ರಮ, ರಾಷ್ಟ್ರದ ಉತ್ತುಂಗಕ್ಕೆ ಮೋದಿ ಸರ್ಕಾರ ಕೊಟ್ಟಂತ ಕೊಡುಗೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಲ್ಲಿ ಸ್ವಾಭಿಮಾನ ಉಂಟು ಮಾಡುವಂಥ ಕಾರ್ಯಯೋಜನೆಗಳು, ಒಂದು ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಹರ್ನಿಶಿ ದುಡಿದಂಥ ಪರಿ, ಇದರ ಪರಿಣಾಮವಾಗಿ ಇಡೀ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡುವಂಥ ವಾತಾವರಣ ನಿರ್ಮಾಣ ಮಾಡಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಲಹೆ ಕೇಳುವಷ್ಟರ ಮಟ್ಟಿಗೆ ಈ ದೇಶ ಬೆಳೆದು
ಮಾಡಲಿಕ್ಕೆ ಕಾರ್ಯಕರ್ತರಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಅವಧಿಯಲ್ಲಿ ದೇಶವನ್ನು ಹಲವು ದಶಕಗಳಿಂದ ಕಾಡ್ತಾ ಇರುವಂಥ ಸಮಸ್ಯೆಗಳಿಗೆ ದಿಟ್ಟತನದಿಂದ ಪರಿಹಾರ ಮಾಡಿರುವಂಥ ದಿಟ್ಟತನದ ಪರಿಹಾರವನ್ನು ಸೂಚಿಸಿರುವಂಥ ಮತ್ತು ಪರಿಹಾರವನ್ನು ಅನುಷ್ಠಾನ ಮಾಡಿರುವಂಥ ಗೌರವಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಪಾತ್ರವಾಯಿತು. ಮೋದಿ ಸರ್ಕಾರದಲ್ಲಿ ರಾಜಕೀಯದ ನೈಪುಣ್ಯತೆ, ದೂರಗಾಮಿ ಚಿಂತನೆಗಳು, ಎಲ್ಲ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರಗಳು ಕೂಡ ರಾಷ್ಟ್ರಕ್ಕೆ ಪೂರಕವಾಗಿ, ರಾಷ್ಟ್ರಹಿತಕ್ಕೆ ಪೂರಕವಾಗಿ, ರಾಷ್ಟ್ರೀಯತೆಗೆ ಪೂರಕವಾಗಿವೆ ಅಂತ ಹೇಳಿ ಇಡೀ ಜಗತ್ತು ಗಮನಿಸುವಂಥ ಒಂದು ವಾತಾವರಣವನ್ನು ಕಂಡುಕೊಳ್ಳಾಯಿತು. ದೇಶ ವಿಕಾಸವಾಗಬೇಕಾದ್ರೆ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಮಾಜದ ಜನಸಾಮಾನ್ಯರ ಬದುಕಿಗೆ ಬಲ ನೀಡಬೇಕು ಅನ್ನೋದನ್ನು ಗಮನಿಸಿದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆ ಜನಪರ ಯೋಜನೆಗಳು ಜಾರಿಗೆ ತಂದಾಗ ಅನೇಕರು ಇದರ ಅನುಷ್ಠಾನ ಯಾವ ರೀತಿ ಆಗ್ಬೋದು ಅಂತೇಳಿ ಅವತ್ತು ಯೋಚನೆ ಮಾಡಿದರು. ಆದರೆ ಇವತ್ತು ಅದರ ಪರಿಣಾಮಗಳು ಸಾಮಾನ್ಯ ಜನರಿಗೆ ತಲುಪಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾದಂಥ ಹೆಮ್ಮೆಯ ಸ್ಥಾನದಲ್ಲಿದ್ದೇವೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ತಂದಿರುವಂಥ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಯಾವ ಬಡವರಿಗೆ ನೇರವಾಗಿ ಸರ್ಕಾರಿ ಆಸ್ಪತ್ರೆ ಸಹಿತ ಉನ್ನತ ಚಿಕಿತ್ಸೆಗಳು ಸಿಗುವುದಿಲ್ವೋ, ತಾನು ಅನಾರೋಗ್ಯ ಪೀಡಿತನಾಗಿ ಮನೆಯಲ್ಲೇ ಸಂಕಷ್ಟ ಪಡುವಂಥ ದಿನಗಳಿತ್ತು, ಅಂಥವರು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಕಾರ್ಡನ್ನು ಪಡೆದುಕೊಂಡು ಹೋದರೆ ಅವರಿಗೆ 5 ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಯೋಜನೆ ಇಡೀ ಜಗತ್ತಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಮತ್ತೊಂದಿಲ್ಲ ಅನ್ನುವಂಥ ಪ್ರಶಂಸೆಗೆ ಕಾರಣೀಭೂತವಾಯಿತು. ಮತ್ತು ಇವತ್ತು ಕೋಟ್ಯಾಂತರ ಜನ ಅದನ್ನು ಬಳಸುವಂಥ ಒಂದು ಗೌರವಕ್ಕೆ ಕೇಂದ್ರ ಸರ್ಕಾರ ಪಾತ್ರವಾಗಿದೆ. ಕಿಸಾನ್ ಸಮ್ಮಾನ ಯೋಜನೆಯ ಮೂಲಕ ಹಲವಾರು ಯೋಜನೆಗಳಿರ್ಬೋದು. ನಾನು ಉಲ್ಲೇಖ ಮಾಡುವಂಥದ್ದು ರೈತರ ಬದುಕಿಗೆ ಬಲ ನೀಡಲಿಕ್ಕೆ ವರ್ಷದ 3 ಸಮಾನ ಕಂತುಗಳಲ್ಲಿ ಅವರ ಖಾತೆಗೆ ಹಣ ಹಾಕಿರುವಂಥ ರೀತಿ, ಆ ರೈತ ಒಬ್ಬ ಬೀಜಕ್ಕೆ ಗೊಬ್ಬರಕ್ಕೆ ಬ್ಯಾಂಕನ್ನು ನೋಡುವ ಮುಂಚೆ ನನ್ನ ಕೇಂದ್ರ ಸರ್ಕಾರ ನನ್ನ ಪಾಲಿನ ಹಣ ಹಾಕಿದೆ ಅಂತೇಳಿ ಜೀವನ ಪರ್ಯಂತ ಕೊಡುವಂಥ ನೆರವು, ಇದೊಂದು ಕ್ರಾಂತಿಕಾರಿ ಯೋಜನೆ. ಎಲ್ಲ ರೈತರು ಇದನ್ನು ಸ್ವಾಗತ ಮಾಡಿರುವಂಥದ್ದು. ಮತ್ತು ತನ್ನ ಖಾತೆಗೆ ಹಣ ಬಂದಾಗ ನರೇಂದ್ರ ಮೋದಿ ಅವರು ನೆನಪಿಸಿಕೊಂಡು ಬೀಜ ಮತ್ತು ಗೊಬ್ಬರದ ಕಡೆ ತಗೊಳ್ಳಿಕ್ಕೆ ಹೆಜ್ಜೆಯಾಗಿರುವಂಥದ್ದು ಈ ಯೋಜನೆ ಒಂದು ಅಪೂರ್ವವಾದಂಥ ಪರಿಶೀಲನೆಗಾಗಿ ಹೋದಾಗ ಅದರ ಮಾಲಕ ಬಿಜು ಎಂಬಾತ ಬೆದರಿಕೆ ಒಡ್ಡಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾನೆ ಅಂತ ಪಿಡಿಒ ಜಯಂತ್ ಎನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೊರ ರಾಜ್ಯದಿಂದ 5 ಮಂದಿ ಕಾರ್ಮಿಕರು ಎಂಸ್ಯಾಂಡ್ ಘಟಕಕ್ಕೆ ಕೆಲಸಕ್ಕಾಗಿ ಆಗಮಿಸಿದ್ದಾರೆ ಎನ್ನುವಂತಹ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಚಿಸಲಾದ ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರೊಂದಿಗೆ ನಾನು ಯುಪಿಸಿಎಲ್ ಹಾರುಬೂದಿ ಶೇಖರಣಾ ಘಟಕದ ಬಳಿಯಲ್ಲಿ ಹಾರುಬೂದಿಯಿಂದ ಮಣ್ಣು ಬೇರ್ಪಡಿಸುವಂತಹ ಎಂಸ್ಯಾಂಡ್ ಘಟಕಕ್ಕೆ ಹೋಗಿದ್ದೆ. ಈ ವೇಳೆ ಹಾರುಬೂದಿ ಪರಿಸರದಲ್ಲಿ ಹಾರಾಡ್ತಾ ಇದ್ದು ಸರ್ಕಾರದ ಆದೇಶವನ್ನ ಪಾಲಿಸದೆ ಬೇಕಾಬಿಟ್ಟಿಯಾಗಿ ಘಟಕ ನಡೆಸ್ತಾ ಇದ್ದು ಅಲ್ಲದೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಕಾರ್ಮಿಕರು ಯಾವುದೇ ಸಾಮಾಜಿಕ ಅಂತರ ಸಹಿತ ಮುಖಕ್ಕೆ ಮಾಸ್ಕ್ ಕೂಡ ಹಾಕದೇ ಇದ್ದುದು ಕಂಡುಬಂದಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ನಮ್ಮ ಕಂಪನಿ ನಮ್ಮ ಇಷ್ಟ, ನಮಗೆ ಹೇಗೆ ಬೇಕೋ ಹಾಗೆ ಕಂಪನಿ ನಡೆಸ್ತೇವೆ, ಅದನ್ನು ಕೇಳೋದಿಕ್ಕೆ ನೀವ್ಯಾರು, ನಿಮ್ಮ ಯಾವ ಸಮಿತಿ ಅಗತ್ಯವೂ ನಮಗಿಲ್ಲ, ನಿಮಗೆ ನಮ್ಮ ಯಾವುದೇ ದಾಖಲೆ ಪತ್ರಗಳನ್ನು ಕೂಡ ತೋರಿಸೋದಿಲ್ಲ, ಏನು ಮಾಡೋಕ್ಕಾಗುತ್ತೋ ಮಾಡಿ, ಮುಂದೆ ನನ್ನ ಘಟಕಕ್ಕೆ ಬಂದರೆ ನಾವು ಸುಮ್ಮನಿರೋಲ್ಲ ಎನ್ನುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಈ ಘಟಕ ಅನಧಿಕೃತವಾಗಿದ್ದು ನಮ್ಮ ಗ್ರಾಮ ಪಂಚಾಯತ್, ಭೂ ಮತ್ತು ಗಣಿ ಇಲಾಖೆ ಸಹಿತ ಯಾವುದೇ ಇಲಾಖೆಗಳ ಪರವಾನಗಿಯನ್ನು ಪಡೆದಿಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟಕದ ಮಾಲಕ ಬಿಜು ಸಹಿತ ಇತರರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮುದರಂಗಡಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಜಯಂತ್ ಎನ್ ಪಡುಬಿದ್ರಿ ಠಾಣೆಗೆ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾವೀಗ ಇಲ್ಲಿ ಎಲ್ಲೂ ಮುದರಂಗಡಿ ಗ್ರಾಮ ಪಂಚಾಯತ್ಲಿ ಆ್ಯಶ್ ಒಂದು ಇದು ಹಾಕ್ತಾ ಇದ್ದಾರೆ UPCL ಅವರು. ಇದರಲ್ಲಿ ಬೀಜು ಎಂದೊಬ್ಬ ಜನ
ಒಂದು ಘಟಕ ಮಾಡಿ ನೀರಲ್ಲಿ ಇಡದೆ ಮೇಲ್ಗಡೆ ಇಟ್ಟು ಎಲ್ಲ ಕಡೆಗೆ ಊರಿಗೆ ತುಂಬ ತೊಂದರೆ ಕೊಡ್ತಾನೆ. ಇದನ್ನು ನಿಜವಾಗಿ ಇವರು ಇದನ್ನು ನೀರಿನ ಅಡಿಯಲ್ಲಿ ಇಡಬೇಕಿತ್ತು, ನೀರಿನ ಅಡಿಯಲ್ಲಿ ಇರಲಿಲ್ಲ. ಇದನ್ನು ಈಗ ಮೇಲ್ಗಡೆ ಇದರ ಧೂಳಿನಿಂದ ನಮ್ಮ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಅಂತ. ಈ ಬಗ್ಗೆ ಏನು ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ? ಈ ಬಗ್ಗೆ ಗ್ರಾಮಸ್ಥರು 10 ಮನೆಯವರು ದೂರು ಕೊಟ್ಟಿದ್ದಾರೆ. ಅವರ ನೀರು ಹಾಳಾಗಿದೆ, ಅವರಿಗೆ ತೊಂದರೆ ಆಗ್ತಾ ಉಂಟಂತ ಅವರು ದೂರು ಕೊಟ್ಟಿದ್ದಾರೆ. ದೂರು ಅರ್ಜಿಯನ್ನು ನಾವು ತಗೊಂಡು ಇದರ ಮುಂದಿನ ಕ್ರಮಕ್ಕಾಗಿ ಆ್ಯಶಿನಿಂದ ಹೊಯ್ಗೆ ತೆಗೆಯುವ ಒಂದು ಘಟಕವನ್ನು ಆರಂಭಿಸಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಥಳೀಯ ಗ್ರಾಮಸ್ಥರ ಬಾವಿ ಮತ್ತು ಕುಡಿಯುವ ನೀರು ಎಲ್ಲದಕ್ಕೂ ನಮಗೆ ಏನೋ ಬಹಳ ತೊಂದರೆ ಆಗ್ತಾ ಉಂಟು. ಅದರಿಂದ ಅದನ್ನು ನಾವು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ PDO ಅವರಿಗೂ ತಿಳಿಸಿದ್ದೇವೆ. ಅವರು ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿ ನಾವು ಗ್ರಾಮದವರೆಲ್ಲ ಒಟ್ಟುಗೂಡಿ ಗ್ರಾಮದಲ್ಲಿ ಎಮ್ಸೆಂಡ್ ಕಂಪನಿ ಅಂತ ಹೇಳುವಂಥದ್ದಿದೆ. ಅದು ಅದಾನಿ ಕಂಪನಿಯಿಂದ ಧೂಳು ತೆಗೆಯುವಂಥ ಒಂದು ಘಟಕ ಇದು. ಆದರೆ ಇದರಿಂದ ಪಂಚಾಯತಿಯಿಂದ ಯಾವುದೇ ಕ್ರೆಷರಿಗಾಗಲಿ ಅಥವಾ ಇಲ್ಲಿ ಕಟ್ಟಿದಂಥ ಕಟ್ಟಡಕ್ಕಾಗಲಿ ಯಾವುದೇ ಲೈಸೆನ್ಸ್ ಆಗಲಿ ಅಥವಾ ಯಾವುದೇ ತೆರಿಗೆ ಟ್ಯಾಕ್ಸ್ಗಳನ್ನು ಪಂಚಾಯತಿಗೂ ಭರಿಸುವುದಿರುವುದಿಲ್ಲ. ಹಾಗೆ ಶಾಂತೂರು ಗ್ರಾಮಕ್ಕೆ ಹೋಗಿ ಕುಡಿಯುವಂಥ ಬಾವಿ ನೀರಿಗೆಲ್ಲ ತೊಂದರೆಯಾಗಿ ಈ ಜನರು ಅದೇ ನೀರನ್ನು ಕುಡಿದು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗೆ ಶಾಂತೂರು ಗ್ರಾಮಸ್ಥರಿಂದ ಅನೇಕ ಅರ್ಜಿಗಳು ಸಮೇತವಾಗಿ ನೀರಿನ ತೊಂದರೆ ಆಗಿದೆ ಹೇಳುವಂಥದ್ದು ನಮಗೆ ಅರ್ಜಿಗಳು ಸಮೇತವಾಗಿ ಬಂದಿದೆ. ಹಲವಾರು ಸಾಲು ಸರಿಯಾಗಿ ಇವರಿಗೆ ನೋಟಿಸನ್ನು ನಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ರೈಲು ಹಳಿಗಳ ಕೆಲ ಭಾಗಗಳನ್ನು ಕದ್ದು ಬೂದಿ ಶುದ್ಧೀಕರಣ ಘಟಕದಲ್ಲಿ ಮುಚ್ಚಿಟ್ಟಿರುವ ಬಗ್ಗೆ ಸಂಬಂಧಪಟ್ಟ ರೈಲ್ವೆ ಕಚೇರಿಗೆ ಹೋಗಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಇವರಿಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಅನ್ನೋದಾಗಿ ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡೇವಿಡ್ ಡಿಸೋಜಾ ಆರೋಪ ಮಾಡಿದ್ದಾರೆ. UPCL ಕಂಪನಿಯ ಬೂದಿಯಿಂದ ಮಣ್ಣು ಬೇರ್ಪಡಿಸುವಂತಹ ಘಟಕವನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂತೂರಿನಲ್ಲಿ ಬಿಜು ಎಂಬಾತ ನಡೆಸ್ತಾ ಇದ್ದು, ಆ ಘಟಕದ ಒಳಭಾಗದಲ್ಲಿ ರೈಲ್ವೆ ಹಳಿಗಳನ್ನು ಶೇಖರಣೆ ಮಾಡಿ ಅದು ಕಾಣದೇ ಇರೋದಿಕ್ಕೆ ಅಂತ ಅದನ್ನು ಉಕ್ಕಿನ ಶೀಟುಗಳಿಂದ ಮುಚ್ಚಿಡಲಾಗಿದೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆಯೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇದರಿಂದ ಅಧಿಕಾರಿಗಳನ್ನೇ ಸಂಶಯ ದೃಷ್ಟಿಯಿಂದ ನೋಡುವಂತಾಗಿದೆ ಅಂತ ಡೇವಿಡ್ ಆರೋಪ ಮಾಡಿದ್ದಾರೆ. ಇಲ್ಲಿ ನಾವು ಆ್ಯಶ್ ಪಾಂಡಲ್ಲಿ ರೈಲ್ವೆ ಟ್ರ್ಯಾಕನ್ನು ಇಲ್ಲಿ ಜಮಾ ಹಾಕಿದ್ದಾರೆ. ಈ ಕಡೆ ಇದರ ವಿಷಯದಲ್ಲಿ ನಾನು ಆಲ್ರೆಡಿ ಉಡುಪಿ ವಿಜಿಲೆನ್ಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಆದರೆ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿ ನಾವು ಆ್ಯಶ್ ಪಾಂಡಲ್ಲಿ ರೈಲ್ವೆ ಟ್ರ್ಯಾಕನ್ನು ಇಲ್ಲಿ ಜಮಾ ಹಾಕಿದ್ದಾರೆ. ಈ ಕಡೆ ಇದರ ವಿಷಯದಲ್ಲಿ ನಾನು ಆಲ್ರೆಡಿ ಕೇಂದ್ರ ರೈಲ್ವೆ ಸಚಿವಾಲಯವು ಅಂತಾರಾಜ್ಯ ರೈಲು ಸಂಚಾರಕ್ಕೆ ಅವಕಾಶ ನೀಡಿದ್ದು, ಇದರಿಂದ ಮಂಗಳೂರು ಜಂಕ್ಷನ್ ಮೂಲಕವಾಗಿ 2 ವಿಶೇಷ ರೈಲು ಇವತ್ತಿನಿಂದ ಹಾದು ಹೋಗಲಿದೆ. ಮುಂಬೈ ತಿರುವನಂತಪುರ ನೇತ್ರಾವತಿ ಎಕ್ಸ್ಪ್ರೆಸ್ ಮತ್ತು ಹಜರತ್ ನಿಜಾಮುದ್ದೀನ್ ಎರ್ನಾಕುಳಂ ಮಂಗಳ ಲಕ್ಷದ್ವೀಪ ಡೈಲಿ ಎಕ್ಸ್ಪ್ರೆಸ್ ರೈಲುಗಳು ಮಂಗಳೂರು ಜಂಕ್ಷನ್ ಮೂಲಕ ತೆರಳಲಿವೆ. ತಿರುವನಂತಪುರಂದಿಂದ ಬೆಳಗ್ಗೆ ಹೊರಡುವಂತಹ ರೈಲು ರಾತ್ರಿ ಮಂಗಳೂರು ಜಂಕ್ಷನ್ಗೆ ಆಗಮಿಸಿ ಮುಂಬೈಗೆ ತೆರಳುತ್ತೆ. ಮತ್ತೊಂದು ರೈಲು ಎರ್ನಾಕುಳಂನಿಂದ ಹೊರಟು ರಾತ್ರಿ ಮಂಗಳೂರು ಜಂಕ್ಷನ್ ಮೂಲಕ ಪ್ರಯಾಣ ಮಾಡಲಿದೆ. ಮರುದಿನ ಮುಂಬೈನಿಂದ ಮುಂಜಾನೆ ಮತ್ತು ಮಂಗಳ ಲಕ್ಷದ್ವೀಪ ರೈಲು ರಾತ್ರಿ ಮಂಗಳೂರು ಮೂಲಕ ಹಾದು ಹೋಗಲಿದೆ. ಪ್ರಯಾಣಿಕರು ಟಿಕೆಟ್ ಖಾತರಿಪಡಿಸಿಕೊಂಡ ಬಳಿಕ ಅಷ್ಟೇ ರೈಲು ನಿಲ್ದಾಣವನ್ನು ಪ್ರವೇಶ ಮಾಡಬೇಕು ಮತ್ತು ರೈಲು ಹೊರಡೋದಕ್ಕಿಂತ 90 ನಿಮಿಷ ಮುನ್ನ ರೈಲು ನಿಲ್ದಾಣದಲ್ಲಿ ಇರಬೇಕು. ಇನ್ನು ಕಡ್ಡಾಯವಾಗಿ ಆಧಾರ್ ಸಹಿತ ದಾಖಲೆಗಳನ್ನು ತರಬೇಕು. ಟಿಕೆಟ್ ಅನ್ನು ಬುಕ್ ಮಾಡುವವರು ಹೋಗಿ ಬರುವ ವಿವರಗಳನ್ನು ನಮೂದಿಸುವಂಥದ್ದು ಕಡ್ಡಾಯವಾಗಿದೆ. ಸದ್ಯಕ್ಕೆ
ಮಂಗಳೂರು ಜಂಕ್ಷನ್ ಮೂಲಕ ವಾರದಲ್ಲಿ 3 ದಿನ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡ್ತಾ ಇದೆ. ಅಗತ್ಯಕ್ಕೆ ತಕ್ಕಂತೆ ಶ್ರಮಿಕ್ ರೈಲು ಕೂಡ ಸಂಚಾರ ಮಾಡ್ತಾ ಇದೆ. ಇನ್ನು ಕೇಂದ್ರ ರೈಲ್ವೆ ಸಚಿವಾಲಯ ಬಿಡುಗಡೆ ಮಾಡಿರುವಂತಹ ಅಂತಾರಾಜ್ಯ ರೈಲುಗಳ ಪ್ರಥಮ ಪಟ್ಟಿಯಲ್ಲಿ ಮಂಗಳೂರು ಮೂಲಕ 2 ಸಹಿತ ಒಟ್ಟು 9 ವಿಶೇಷ ರೈಲುಗಳು ರಾಜ್ಯದಲ್ಲಿ ಸಂಚಾರವನ್ನ ಮಾಡಲಿವೆ. ಈ ನಡುವೆ ಮುಂಬೈ ಸಿಎಸ್ಎಂಟಿ ಗದಗ್ ಡೈಲಿ ಎಕ್ಸ್ಪ್ರೆಸ್, ಮುಂಬೈ ಸಿಎಂಎಸ್ಟಿ ಬೆಂಗಳೂರು ಉದ್ಯಾನ ಡೈಲಿ ಎಕ್ಸ್ಪ್ರೆಸ್, ದಾನಪುರ ಬೆಂಗಳೂರು ಸಂಘಮಿತ್ರ ಡೈಲಿ ಎಕ್ಸ್ಪ್ರೆಸ್, ಹೊಸದಿಲ್ಲಿ ಯಶವಂತಪುರ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್, ಹೌರಾ ಯಶವಂತಪುರ ಎಕ್ಸ್ಪ್ರೆಸ್, ಜೊತೆಗೆ ಮಂಗಳೂರು ಹುಬ್ಬಳ್ಳಿ ಜನಶತಾಬ್ದಿ ಡೈಲಿ ಎಕ್ಸ್ಪ್ರೆಸ್ ಮತ್ತು ಯಶವಂತಪುರ ಶಿವಮೊಗ್ಗ ಜನಶತಾಬ್ದಿ ಡೈಲಿ ಎಕ್ಸ್ಪ್ರೆಸ್ ರೈಲುಗಳು ಸಂಚಾರವನ್ನ ಮಾಡಲಿವೆ. ಇದಿಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.